4.15 ಕೋಟಿ ವೆಚ್ಚದ ರಕ್ತಚಂದನ ಮರದ ತುಂಡುಗಳನ್ನು ಈಚರ್ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಸಂದರ್ಭ ಮಂಗಳೂರು ಅರಣ್ಯ ಸಂಚಾರಿ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸಿ ಮಾಲು ಸಮೇತ ವಾಹನವನ್ನು ಹಾಗೂ 7 ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡ ಘಟನೆ ಮುಲ್ಕಿಯಲ್ಲಿ ನಡೆದಿದೆ. ಆರೋಪಿಗಳು ಆಂಧ್ರದಿಂದ ಮಂಗಳೂರು ಕಡೆಗೆ ಈಚರ್ ವಾಹನದಲ್ಲಿ 8,308 ಕೆಜಿ ತೂಕವುಳ್ಳ ರಕ್ತಚಂದನ ಮರದ 316 ದಿಮ್ಮಿಗಳನ್ನು ಹುಲ್ಲಿನ ಚೀಲದಲ್ಲಿ ಮುಚ್ಚಿ ಸಾಗಿಸುತ್ತಿದ್ದರು ಹಾಗೂ ಮಹೇಂದ್ರ ಮರಾಜು ವಾಹನವು ಅದಕ್ಕೆ ಬೆಂಗಾವಲಾಗಿತ್ತು. ಈ ಸಂದರ್ಭದಲ್ಲಿ ಮಂಗಳೂರು ಅರಣ್ಯ ಸಂಚಾರಿ ದಳದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪಿ ಶ್ರೀಧರ್ ಅವರ ಮಾರ್ಗದರ್ಶನದಂತೆ ಮಂಗಳೂರು ಅರಣ್ಯ ಸಂಚಾರಿ ದಳದ ವಲಯ ಅರಣ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬೆನ್ನತ್ತಿ ಕಾರ್ಯಾಚರಣೆ ನಡೆಸಿದ್ದು ಮುಲ್ಕಿಯ ಕಿಲ್ಪಾಡಿ ಗ್ರಾಮದ ಕೆಂಚನಕೆರೆಯ ಬಳಿ ಮಾಲು ಸಹಿತ ವಶಕ್ಕೆ ಪಡೆದುಕೊಂಡಿದ್ದು 7 ಆರೋಪಿಗಳನ್ನು ಬಂಧಿಸಿದ್ದಾರೆ. ಓರ್ವ ಆರೋಪಿ ಪರಾರಿಯಾಗಿದ್ದಾನೆ. ತಮಿಳುನಾಡಿನ ಕೊಯಮತ್ತೂರಿನ ಅನಿಲ್ ಕುಮಾರ್, ಆಂಧ್ರಪ್ರದೇಶದ ಅಲಾಡಿ ರಾಜೇಶ್ ರೆಡ್ಡಿ, ತಮಿಳುನಾಡು ತಿರುವಲ್ಲೂರಿನ ಪಾಲ್ರಾಜ್ ಮತ್ತು ದಿನೇಶ್ ಕುಮಾರ್, ಕೇರಳ ಪಾಲಕ್ಕಾಡ್ನ ಸುಭಾಷ್ ಎಂ, ಕುಂಜೆ ಮೊಹಮ್ಮದ್ ಮತ್ತು ಶಾಮೀರ್ ಎಸ್ ಅಕ್ರಮ ಸಾಗಾಣಿಕೆಯಲ್ಲಿ ತೊಡಗಿಸಿಕೊಂಡ ಆರೋಪಿಗಳಾಗಿದ್ದಾರೆ. ಈಚರ್ ವಾಹನ ಮತ್ತು ಮಹೇಂದ್ರ ಮೊರಜು ವಾಹನವನ್ನು ಅರಣ್ಯಾಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅರಣ್ಯ ವಿಚಕ್ಷಣಾ ದಳ ಮಂಗಳೂರು ಮತ್ತು ಉಡುಪಿಯವರು ಸೇರಿ ನಮಗೆ ಕೆಲವಾರು ದಿನಗಳ ಹಿಂದೆ ಈ ಒಂದು ಮಂಗಳೂರು ಭಾಗದ NMPTಯಿಂದ ರಕ್ತಚಂದನ ಮರಗಳು ಒಂದು ಸಾಗಾಟ ಆಗ್ತದೆ ಮಾಹಿತಿಯಂತೆ ನಮ್ಮ ಗೌಪ್ಯ ಸಿಬ್ಬಂದಿಗಳನ್ನು ಅದಕ್ಕೆ ನಿಯೋಜಿಸಿ ಅವರಿಂದ ಅದು ಹೇಗೆ ಟ್ರಾನ್ಸ್ಪೋರ್ಟಲ್ಲಿ ಬರ್ತದೆ ಅಂತ ಮಾಹಿತಿಯನ್ನು ತಿಳ್ಕೊಂಡು ಕಳೆದ 2 ದಿವಸಗಳಿಂದ ನಾವು ಅದ್ರ ಬಗ್ಗೆ ಸೂಕ್ಷ್ಮ ಮಾಹಿತಿಗಳನ್ನು ಗಮನಿಸಿ ನಿನ್ನೆ ದಿವಸ ನಮಗೆ ಮಾಹಿತಿ ತಿಳಿದಂತೆ ಉಡುಪಿಯಿಂದಲೇ ನಮ್ಮ ಸಿಬ್ಬಂದಿಗಳು ಅಲ್ಲಲ್ಲಿ ನಿಂತು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳಿಯುವಾಗ ಈ ಒಂದು ಲಾರಿಯಲ್ಲಿ ಮಾಲ್ ಬರ್ತದೆ ಮಾಹಿತಿ ಇತ್ತು. ಹಾಗೆ ನಾವು ಅದನ್ನು ಫಾಲೋ ಮಾಡುವಾಗ ಅವರು ನಮ್ಮ ಮೂಲಕಿಂದ ಒಳಗಡೆ ಬಂದು ಕಿಲ್ಪಾಡಿ ಗ್ರಾಮದ ಕೆಂಚನಕೆರೆ ಎಂಬಲ್ಲಿ ವಾಹನವನ್ನು ನಿಲ್ಲಿಸಿ ಇನ್ನೇನು ನಮ್ಮ ಫಾಲೋ ಮಾಡೋದವ್ರಿಗೆ ಗೊತ್ತಿಲ್ಲ ಅಥವಾ ಅಲ್ಲ ಅಕ್ಕಪಕ್ಕದಲ್ಲೇ ಅಥವಾ ಯಾವುದೋ ಗೋಡನ್ ಗಿಡನ್ ಗುರುತು ಮಾಡಿದ್ರು ಗೊತ್ತಿಲ್ಲ, ಅವ್ರೇನು ಮಾಹಿತಿ ಇದು ಕೊಟ್ಟಿಲ್ಲ. ಅಲ್ಲಿ ಮಾಡುವಾಗ ನಾವು ಎಸ್ಕಾರ್ಟ್ ವಾಹನ ಮತ್ತು ಆ ಒಂದು ಲಾರಿಯನ್ನು ಹಿಡಿದು ಪರಿಶೀಲನೆ ಮಾಡಿ ನೋಡಿದಾಗ ನಮ್ಮ ಒಂದು ಈಚರ್ ವಾಹನದಲ್ಲಿ ಸುಮಾರು 8,308.400 ಗ್ರಾಮಷ್ಟು 360ಗಳು ನಮಗೆ ಪತ್ತೆ ಆಯಿತು. ರಾತ್ರಿಯಿಂದ ನಾವು ಅವರು ಮತ್ತೆ ಒಂದು 7 ಜನ ಆರೋಪಿಗಳನ್ನು ಬಂಧಿಸಿದ್ದೇವೆ. ಆ ಎಲ್ಲ ತುಂಡುಗಳ ಮೆಜರ್ಮೆಂಟು ತೂಕ ಅದನ್ನೆಲ್ಲ ಪರಿಶೀಲನೆ ಮಾಡುವಾಗ ಇಷ್ಟೊತ್ತಾಗಿತ್ತು. ಇನ್ನು ಮುಂದೆ ಈಗ ಒಂದು 7 ಜನ ಆರೋಪಿಗಳನ್ನು ನಾವು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತೇವೆ. ಹಾಗೆ ಸುತ್ತುಗಳನ್ನು ಇದು ಸಾಮಾನ್ಯ ಒಂದು ಈಗಿನ ಮಾರುಕಟ್ಟೆ ಮೌಲ್ಯ 4 ರಿಂದ 5 ಕೋಟಿ ಇದೆ. ಭಾರತದ ಅತಿದೊಡ್ಡ ಫುಡ್ ಬ್ರ್ಯಾಂಡ್ ಅಮೂಲ್ನ ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಅಂಡ್ ಸ್ಟೋರ್ಸ್ ಸುರತ್ಕಲ್ನಲ್ಲಿ ಶುಭಾರಂಭ. ಅಮೂಲ್ನ ಎಲ್ಲಾ ಉತ್ಪನ್ನಗಳು ಮತ್ತು ಸುಮಾರು 20ಕ್ಕೂ ಹೆಚ್ಚು ಫ್ಲೇವರ್ನ ಐಸ್ ಕ್ರೀಮ್ ಲಭ್ಯ. ಅಮೂಲ್ನ ಉತ್ಪನ್ನಗಳಾದ ಹಾಲಿನ ಹುಡಿ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ, ಚಾಕೊಲೇಟ್, ಪನ್ನೀರ್, ಗುಲಾಬ್ ಜಾಮೂನು, ಲಸ್ಸಿ, ಸುಹಾಸಿತ ಹಾಲು ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಐಸ್ ಕ್ರೀಮ್ಗಳು ಲಭ್ಯವಿದೆ. ಬಾಯಲ್ಲಿ ನೀರೂರಿಸುವ ಶುಚಿ ರುಚಿಯಾದ ಅಮೂಲ್ನ ಐಸ್ ಕ್ರೀಮ್ ಸವಿಯಲು ಹಿಂದೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಅಂಡ್ ಸ್ಟೋರ್ಸ್, ಗ್ರೌಂಡ್ ಫ್ಲೋರ್, ಅಬಿಶ್ ಮಾಲ್, ಸುರತ್ಕಲ್, ಮಂಗಳೂರು.